ನೇತ್ರಾವತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆ ಸಂಬಂಧಪಟ್ಟಂತೆ ಮರಳು ಬ್ಲಾಕ್ಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡುವ ಕುರಿತು ಯೋಜನೆಯನ್ನ ರೂಪಿಸಲಾಗಿದೆ. ಇದನ್ನ ಲೈವ್ ಸ್ಟ್ರೀಮ್ನಲ್ಲೇ ನೋಡುವ ವ್ಯವಸ್ಥೆಯನ್ನ ಮಾಡಲಾಗುವುದು ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಕುಮಾರ್ ಹೇಳಿದ್ದಾರೆ. ಸೋಮೇಶ್ವರ ಬೀಚ್ನಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ, ರಸ್ತೆ ಕಾಮಗಾರಿ ಪರಿಶೀಲನೆ, ಟೂರಿಸಂ ಅಭಿವೃದ್ಧಿಗಾಗಿ ಇತ್ತೀಚೆಗೆ ಇಲ್ಲಿಗೆ ಭೇಟಿ ನೀಡಿದೆ. ಈ ಸಮಯದಲ್ಲಿ ಅಲ್ಲಿ ಮರಳುಗಾರಿಕೆ ವಿಚಾರ ಬಂತು. ಮುಂದಿನ ದಿನಗಳಲ್ಲಿ ಬೀಚ್ಗಳ ಅಭಿವೃದ್ಧಿಯ ಸಭೆಯನ್ನ ಆಯೋಜಿಸಲಾಗುವುದು. ಸಿಆರ್ಝೆಡ್ ವ್ಯಾಪ್ತಿಯಲ್ಲಿ ಮೀನುಗಾರರ ಮನೆಯಲ್ಲೇ ಇತರರು ರೆಸಾರ್ಟ್ ಮಾಡಿದ್ದಾರೆ ಎಂಬ ಕುರಿತು ದೂರು ಇದ್ದು ತನಿಖೆಯನ್ನು ನಡೆಸಿ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಕೆಲವೊಂದು ನಮ್ಮಲ್ಲಿ ಏನು ಈಗ ಸಿಸಿ ಕ್ಯಾಮ್ರಾ ಸರ್ವಿಲೆನ್ಸ್ ಹಾಕಬೇಕಿತ್ತು, ಎಲ್ಲೆಲ್ಲಿ ಕ್ಯಾಮ್ರಾಸ್ಗಳನ್ನ ಹಾಕಬೇಕು. ಯಾಕೆಂದರೆ ರಾತ್ರಿ ಆಗುತ್ತೆ, ರಾತ್ರಿ ಹಗಲು ಇದರೊಳಗಡೆ ಅರ್ಲಿ ಮಾರ್ನಿಂಗಲ್ಲಿ ಕೇರಳ ಕಡೆ ಹೋಗುತ್ತೆ ಅನ್ನೋಂಥ ಕಂಪ್ಲೇಂಟ್ಸ್ಗಳು ಭಾಳ ಬರುತ್ತೆ. ನಾವೀಗ ಕೆಲವೊಬ್ಬರು ಅಧಿಕಾರಿಗಳಿಗೆ ಹೇಳಿದಾಗ ಅಲ್ಲಿ ಇಲ್ಲ ಅನ್ನುವಂಥ ಒಂದು ಕ್ವಶನ್ಸ್ಗಳು ಬರುತ್ತೆ. ಅದ್ರ ಬದಲು ಆನ್ಲೈನ್ ಒಳಗಡೆ ನಾವು ಒಂದು ಸಿಸಿ ಕ್ಯಾಮ್ರಾ ಸರ್ವಿಲೆನ್ಸನ್ನು ಮಾಡೋದನ್ನು ಸ್ಟ್ರಾಟಜಿಕ್ಕಾಗಿ ಎಲ್ಲೆಲ್ಲಿ ಕ್ಯಾಮ್ರಾಸ್ಗಳನ್ನ ಕೂರಿಸಿದ್ರೆ ನಮಗೆ ಈಗ ಬರೀ ಪ್ರತಿ ದಿವಸನೂ ಬೆಳಿಗ್ಗೆ ರಾತ್ರಿ ಇದೇ ಕಂಪ್ಲೇಂಟ್ಗಳು ಬರ್ತಾ ಇರೋದ್ರಿಂದ ಎಲ್ಲೆಲ್ಲಿ ಸ್ಟ್ರಾಟಜಿಕ್ಕಾಗಿ ಸಿಸಿ ಕ್ಯಾಮ್ರಾಸ್ಗಳನ್ನ ಕೂರಿಸ್ಬೇಕು ಅಂತ ನಾನು ಮತ್ತು SP ಅವರು ಒಂದು ರೆಕ್ಕೆ ಮಾಡ್ಕೊಂಡು ಬಂದ್ವಿ ಅಂತ ಅದನ್ನು ನೋಡಿ ಕೆಲವೊಂದು ಹೇಳ್ತಾರೆ ಈ ಕಡೆಯಿಂದ ಸ್ವಲ್ಪ ಕೇರಳ ಇದರೊಳಗಡೆ ಹೋಗ್ತಾ ಇದೆ ಅಂತ ನಾನು ಅವರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಹೇಳಿದ್ದೀನಿ. ಅವಶ್ಯಕತೆ ಬಿದ್ದರೆ ನಾನು ಮತ್ತು DCP ಅವರೇ ಹೋಗ್ತೀವಿ ಅನ್ನೋವಂಥ ಪಾಯಿಂಟನ್ನು ಕೂಡ ನಾವು ಹೇಳಿದ್ದೀವಿ. ಟೆಕ್ನಿಕಲಿ ಸ್ಪೀಕಿಂಗ್ ಕೆಲವೊಂದು ಕಡೆ ಲೋಪದೋಷಗಳು ಇರಲ್ಲ ಅಂತೇಳಿ ನಾನು ಹೇಳೋದಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಅದನ್ನು ನಾವು ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೇ, ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ಇಲ್ಲದೇ ಆದಷ್ಟು ಜನಗಳಿಗೂ ಕೂಡ ಈಗ ಆಯಾ ಒಂದು ಏರಿಯಾದಲ್ಲಿ ನಾವು ಯಾವ ಸ್ಯಾಂಡ್ ಬ್ಲಾಕ್ ಕೊಟ್ಟಿದ್ದೀವಿ, ಧಕ್ಕೆಗಳಿದೆ, ಅದು ಕ್ಯಾಮ್ರಾ ಹಾಕಿ ನಾವೊಂದು ಲೈವ್ ಸ್ಟ್ರೀಮಲ್ಲಿ ಬಿಡಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಆಯಾ ಕ್ಯಾಮ್ರಾಸ್ ಒಳಗಡೆ ಈಗ ನಮ್ಮಲ್ಲಿ 13 ಬ್ಲಾಕ್ ಇದೆ, 2 ಕ್ಲೋಸ್ ಮಾಡಿದ್ವಿ, 11 ಬ್ಲಾಕ್ ಇದೆ. 11 ಬ್ಲಾಕಲ್ಲೂ ಒಂದೊಂದು ಕ್ಯಾಮ್ರಾಸ್ಗಳನ್ನ ಹಾಕಿ ಯಾರು ಯಾವಾಗ ಬೇಕಾದರೂ ಆ ಧಕ್ಕೆಗಳಲ್ಲಿ ಏನು ನಡೀತಾ ಇದೆ ಅಂತ ನೋಡೋವಂಥ ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು ಅನ್ನೋದು